ಕಡಬದ ಪ್ರಸಾದ್ ಅವರ ಮನೆ ಮೇಲೆ ಅರಣ್ಯಾಧಿಕಾರಿಗಳ ದಾಳಿ ಪ್ರಕರಣದಲ್ಲಿ ಅಧಿಕಾರಿಗಳ ವಿರುದ್ಧ ಪ್ರಕರಣ ದಾಖಲಿಸಲು ಪೊಲೀಸ್ ಇಲಾಖೆ ಹಿಂದೇಟು ಹಾಕುತ್ತಿರುವ ಹಿನ್ನೆಲೆ ನಡೆಯುತ್ತಿರುವ ಉಪವಾಸ ಸತ್ಯಾಗ್ರಹ ಇಂದು ಕೂಡ ಮುಂದುವರೆದಿದೆ. ಉಪವಾಸ ಸತ್ಯಾಗ್ರಹದಿಂದ ಹಲವರ ಸ್ಥಿತಿ ಚಿಂತಾಜನಕವಾಗಿದ್ದು, ಪುಟ್ಟ ಮಗು ವೃದ್ಧರು ಸಹಿತ ಉಪವಾಸ ಸತ್ಯಾಗ್ರಹ ಸ್ಥಳದಲ್ಲೇ ಇದ್ದರೂ ಅಧಿಕಾರಿಗಳು ಮಾತ್ರ ಕ್ಯಾರೆ ಎನ್ನದ ಸಂತ್ರಸ್ತರ ಜೀವದ ಜೊತೆ ಚೆಲ್ಲಾಟವಾಡುತ್ತಿದ್ದಾರೆ. ಸೂಕ್ತ ಕ್ರಮ ಕೈಗೊಳ್ಳದಿದ್ದಲ್ಲಿ ರಕ್ತ ಚಳುವಳಿ ಎಚ್ಚರಿಕೆಯನ್ನ ನೀಡಲಾಗಿದೆ. ಕಡಬ ತಾಲೂಕಿನ ತಾಲೂಕು ಕಚೇರಿ ಮುಂಭಾಗದಲ್ಲಿ ಕಳೆದ 4 ದಿನದಿಂದ ಅರಣ್ಯ ಇಲಾಖೆಯ ದಬ್ಬಾಳಿಕೆ ವಿರುದ್ಧವಾಗಿ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾ ಬಂದಿರ್ತೇವೆ. ಆದರೆ ಅಧಿಕಾರಿಯವರು, ಜನಪ್ರತಿನಿಧಿಗಳು ಇದಕ್ಕೆ ಯಾವುದೇ ಒಂದು ರೀತಿಯ ಸ್ಪಂದನೆಯನ್ನು ಕೊಡ್ತಾ ಇಲ್ಲ. ಕೊನೆಯದಾಗಿ ನಮಗೆ ನಮ್ಮ ಈ ಕ್ಷೇತ್ರ ಉಸ್ತುವಾರಿ ಸಚಿವರು ಬಂದು ಈ ತನಿಖೆ ಒಂದು FIR ಮಾಡಿಸಬೇಕು, ಇಲ್ಲರೆ ಮಾಡಿಸಲ್ಲ ಎಂಬ ಒಂದು ಮಾಹಿತಿಯನ್ನು ನಾವು ಕೊಡಬೇಕು. ಇಲಾಖೆಯಿಂದ ಯಾವ ರೀತಿಯಲ್ಲಿ ಅವರು ಹೇಳ್ತಾ ಇರಲ್ಲ, ಮಾಡಲಿಕ್ಕೆ ಆಗಲ್ಲ, ಇದ್ದರೆ ಕಾನೂನು ಚೌಕಟ್ಟಲ್ಲಿ ಮಾಡಲಿಕ್ಕೆ ಆಗಲ್ಲ ಎಂಬ ಒಂದು ಮಾಹಿತಿಯನ್ನು ಲಿಖಿತವಾಗಿ ಬರೆದುಕೊಟ್ಟು ನಾವು ಈ ಒಂದು ಪ್ರತಿವಾದದಿಂದ ಕೈಬಿಡ್ತೀವಿ ಎಂದು ಹೇಳ್ತಾರೆ. ನಾಳೆಯಿಂದ ನಾವು ನಮ್ಮದೇ ರಕ್ತದಲ್ಲಿ FIR ದಾಖಲಿಸಿ ಎಂಬ ಬರೆದು ಇಲ್ಲಿ ನೇತಾಕಲಿಕ್ಕೆ ಉದ್ದೇಶಿಸ್ತೀವಿ. ಅದಕ್ಕೆ ಒಂದು ಕಾಲಾವಕಾಶ ಕೊಡದೆ ಆದಷ್ಟು ಬೇಗ ಬಂದು ನಮ್ಮ ಮನವಿಗೆ ಸ್ಪಂದಿಸಿ ಎಂದು ಈ ಮೂಲಕ ತಮ್ಮೆಲ್ಲರಲ್ಲೂ ಕೇಳ್ಕೊಳ್ತಾ ಇದೆ.